ಅಯೋಧ್ಯೆಯಲ್ಲಿ ರಾಮಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಮುಖರ ಮಹತ್ವದ ಸಭೆ ಅಯೋಧ್ಯೆಯ ಪ್ರವಾಸಿ ಮಂದಿರದಲ್ಲಿ ಜರುಗಿತು. ಸಭೆಯಲ್ಲಿ ಟ್ರಸ್ಟ್ನ ವಿಶ್ವಸ್ತ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭಾಗಿಯಾಗಿದ್ದರು. ನೀಲಿ ಮಿಶ್ರಿತ ಶ್ವೇತಶಿಲೆಯ ರಾಮನ ವಿಗ್ರಹ ನಿರ್ಮಿಸುವುದೊಂದು ಸಮಿತಿಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಅಯೋಧ್ಯೆಯ ರಾಮಮಂದಿರದಲ್ಲಿ ನೀಲಿ ಮಿಶ್ರಿತ ಶ್ವೇತಶಿಲೆಯಲ್ಲಿ ವಿಗ್ರಹ ನಿರ್ಮಾಣಕ್ಕೆ ಸಂಕಲ್ಪ ತೊಡಲಾಯಿತು. ಶಾಸ್ತ್ರೋಕ್ತ ರೀತಿಯಲ್ಲಿ ಶ್ರೀರಾಮನ ವಿಗ್ರಹ ನಿರ್ಮಿಸಿ ಪ್ರತಿಷ್ಠಾಪನೆಗೆ ತೀರ್ಮಾನ ಕೈಗೊಳ್ಳಲಾಯಿತು. ಟ್ರಸ್ಟ್ನ ಅಧ್ಯಕ್ಷ ಮಹಾಂತ ನೃತ್ಯ ಗೋಪಾಲ್ ದಾಸ್ ಜಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯಿತು. ಕಾರ್ಯದರ್ಶಿಗಳಾದ ಚಂಪತ್ ರಾಯ್, ಕೋಶಾಧಿಕಾರಿ ಗೋವಿಂದಗಿರಿ ಸ್ವಾಮೀಜಿ, ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಭಾಗಿಯಾದರು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಕಾರ್ಯಕ್ರಮಗಳು ಪ್ರಗತಿಯಲ್ಲಿ ಸಾಗುತ್ತಿದ್ದು, ಈಗ 16.5 ಭೂಮಟ್ಟದಿಂದ 16.5 ಅಡಿ ಎತ್ತರದ ತನಕ ಪೀಠದ ರಚನೆ ಆಗಿದೆ. ಇನ್ನದು ವಿಸ್ತಾರಗೊಳ್ತಾ ಇದೆ. ಇನ್ನು ಮಂದಿರದಲ್ಲಿ ದ್ವಾರದ ನಿರ್ಮಾಣಕ್ಕೋಸ್ಕರ ಕಟ್ಟಿಗೆಗಳನ್ನು, ಸಾಗುವಾನಿಯ ಮರವನ್ನು ಮಹಾರಾಷ್ಟ್ರದಿಂದ ತರಿಸಿಕೊಳ್ಳುವ ಚಿಂತನೆ ನಡೆದಿದೆ. ಹಾಗೂ ರಾಮದೇವರ ಪ್ರತಿಮೆ ಅದು ಬಾಲರಾಮನದ್ದಾಗಿರುತ್ತೆ. ಹಾಗೂ ದೇವರ ಮುಂಭಾಗದಲ್ಲಿ ನಿಂತಿರತಕ್ಕಂತಹ ವ್ಯಕ್ತಿಯ ಕಣ್ಣ ದೃಷ್ಟಿಗೆ ನೇರದಲ್ಲಿ ಸಿಗುವಂತೆ, ಮುಖ ಬರುವಂತೆ ಆ ಪ್ರತಿಮೆ ನಿರ್ಮಾಣ ನಡೆಯುತ್ತೆ. ಕರಿಶಿಲೆಯಿಂದ ಮಾಡಬೇಕು, ಇಲ್ಲ ಬಿಳಿ ಶಿಲೆಯಿಂದ ಮಾಡಬೇಕು ಅನ್ನುವಂತಹ ವಿಚಾರ ಇತ್ತು. ಕೊನೆಗೆ ಆ ಮಾರ್ಬಲ್ ಶಿಲೆಯಿಂದೇನೆ ಮಾಡಬೇಕು. ಹಾಗದು ಕೃಷ್ಣದೇವರ, ರಾಮದೇವರ ಮೈ ಬಣ್ಣಕ್ಕೆ ಒಪ್ಪುವಂತೆ ಸ್ವಲ್ಪ ಕಡು ನೀಲಿ ಬಣ್ಣ ಉಳ್ಳಂತಹ, ಸ್ವಲ್ಪ ನೀಲಿ ಬಣ್ಣವನ್ನು ಹೊಂದಿರತಕ್ಕಂತಹ ಮಾರ್ಬಲ್ ಶಿಲೆಯಿಂದ ಮಾಡಬೇಕು ಅನ್ನುವ ವಿಚಾರ ಬಂತು. ಕರ್ನಾಟಕದ